प्रणमाम्यहं सर्वमृत्युविनाशाय मृत्युञ्जय नमो नमः। आदित्यादि नवग्रह शुभकरा मेषाद्योराशयो नक्षत्राणि सूर्योकायितः तद्देवता तद्गणाः मासाभ्यः ऋतवस्तदेव दिवसा सन्ध्यास्ततारात्रयः सर्वे स्थावरन् गमा प्रतिदिनं कुर्वन्तु नो मङ्गलं। नमः सूर्याय चन्द्राय मङ्गलाय बुधाय च गुरुशुक्लशनिभ्यश्च राहवे केतवे नमः। शुद्धस्फटिकसङ्काशं शुद्धविद्याप्रदायकं शुद्धं सच्चिदानन्दं सदाशिवहं भजे। शदाननं कुङ्कुमरक्तवर्णं महामजिं जीवमयूरवाहनं रुद्रस्य सोनं सुरयूतनाथं गुहं सदाशनं प्रपद्ये। सुब्रह्मण्याय नमः प्रार्थनां समर्पयामि। सहस्रशीर्षं जगदे कुण्डलं पीताम्बरं धूम्रसहस्रलोचनम् उदारवीर्यं विशर्दं ष्टगार्मामि अनन्तं भुवनेकनाथम् अष्टकुलनागन्तर्यामि शङ्करश्वमी परमात्मने नमः प्रार्थनां समर्पयामि। ಹಾಗೆ ಮುಖ್ಯವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದ ಆ ಶುಕ್ಲ ಪಕ್ಷದ ಪಂಚಮಿ ದಿವಸ ನಾಗರ ಪಂಚಮಿ ಉತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಮೂಲ ನಾಗರಿಗೆ ಪಂಚಾಮೃತ ಅಭಿಷೇಕ ಪುರಸ್ಸರವಾಗಿ ವಿಶೇಷವಾಗಿ ರುದ್ರಾಭಿಷೇಕವನ್ನು ಕೂಡ ಮಾಡಿ ಆ ನಾಗದೇವರಿಗೆ ನೈವೇದ್ಯ ಕೊಟ್ಟು ಸಂತೋಷಗೊಳಿಸಿದ್ದೇವೆ. ಜನ್ಮ ಜನ್ಮಾಂತರದಲ್ಲಿ ಮನುಷ್ಯನು ಗೊತ್ತಿದ್ದು ಗೊತ್ತಿಲ್ಲದೋ ಅನೇಕ ವಿಧಾನತಕ್ಕಂತಹ ತಪ್ಪುಗಳನ್ನು ಮಾಡಿರ್ತಾನೆ. ಕಲಿಯುಗದಲ್ಲಿ ನಾಗನಿಗೆ ಹಿಂಸೆ ಮಾಡುವುದು, ನಾಗನ ಉಲ್ಲಂಘನ, ವಾಹನದಲ್ಲಿ ಹೋಗುವಾಗ ನಡೆದುಕೊಂಡು ಹೋಗುವಾಗ ನಾಗನನ್ನು ದಾಟಿದರೆ ಅದರಿಂದ ಬರತಕ್ಕಂಥ ದೋಷಗಳು, ನಾಗ ವಲ್ಮೀಕಚ್ಛೇದನ, ನಾಗ ವಾಸ ಮಾಡತಕ್ಕಂಥ ಹುತ್ತವನ್ನು ಅಗೆದು ಆ ಸ್ಥಳದಲ್ಲಿ ಗೃಹ ನಿರ್ಮಾಣ, ಕಟ್ಟಡ ನಿರ್ಮಾಣವನ್ನು ಮಾಡುವುದು, ಇದರಿಂದ ಬರತಕ್ಕಂತಹ ದೋಷಗಳು, ನಾಗಕೇಲಿ ದರ್ಶನ, ಎರಡು ನಾಗರು ಒಟ್ಟಾಗುವುದನ್ನು ನೋಡುವುದು, ಅದೇ ರೀತಿಯಾಗಿ ನಾಗನಿಗೆ ಹೊಡೆಯುವುದು ಇತ್ಯಾದಿ ಅನೇಕ ರೂಪ ಇರತಕ್ಕಂತಹ ಮನುಷ್ಯರು ಕಲಿಯುಗದಲ್ಲಿ ಗೊತ್ತಿಲ್ಲದೆ ಅಂತ ತಪ್ಪನ್ನೆಲ್ಲ ಮಾಡ್ತಾರೆ. ಅದರ ಪರಿಹಾರ ಆಗಬೇಕು ಅಂತಾದರೆ ವಿಶೇಷವಾಗಿ ನಾಗದೇವರಿಗೆ ಪಂಚಮಿ ದಿವಸ ಅಭಿಷೇಕಾದಿಗಳನ್ನು ಮಾಡಿ ಆ ಪೂಜೆಯನ್ನು ಕೊಟ್ಟರೆ ನಾಗದೇವರು ಸುಪ್ರೀತರಾಗಿ ಎಲ್ಲ ದೋಷವನ್ನು ಪರಿಹಾರ ಮಾಡಿ ಮನುಷ್ಯನಿಗೆ ಶ್ರೇಯಸ್ಸನ್ನು ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಜಾತಕದಲ್ಲಿ ಲಗ್ನಾಥ ಪಂಚಮ ಸಪ್ತಮ ಅಷ್ಟಮ ಭಾವದಲ್ಲಿ ರಾಹುಗ್ರಹಣ ದೋಷ ಇದ್ದರೆ ವಿವಾಹಕ್ಕೆ ಬರತಕ್ಕಂಥ ಪ್ರತಿಬಂಧಕ ದೋಷಗಳು, ಅನಾರೋಗ್ಯಗಳು, ಅಪಮೃತ್ಯಾದಿ ಕಂಟಕಗಳೆಲ್ಲ ಮನುಷ್ಯನಿಗೆ ಪ್ರಾಪ್ತವಾಗ್ತದೆ. ಇದೆಲ್ಲ ಪರಿಹಾರ ಆಗಬೇಕು. ಅದೇ ರೀತಿಯಾಗಿ ಅಷ್ಟಮದ ಕುಜ ದೋಷ, ಆ ಸುಬ್ರಹ್ಮಣ್ಯನ ಕೋಪಶಾಪಗಳು, ಜಾತಕದಲ್ಲಿ ಯಾವುದೇ ರೀತಿಯ ನಾಗದೋಷ ಇದ್ದರೂ ಕೂಡ ಇವತ್ತಿನ ದಿವಸ ನಾಗರ ಪಂಚಮಿ ದಿವಸ ವಿಶೇಷ ಸಾನ್ನಿಧ್ಯ ನಾಗರ ಬಿಂಬದಲ್ಲಿರ್ತದೆ. ಅಂತಹ ನಾಗನಿಗೆ ಪೂಜಾದಿಗಳನ್ನು ಕೊಟ್ಟು ನಾವು ಸಂತೋಷಗೊಳಿಸಿದರೆ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಹಾಗೆ ನಮ್ಮ ಕುಟುಂಬ ಎಲ್ಲಿ ಅದರ ಮೂಲ ಅಂತ ಗೊತ್ತಿರುವುದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ನಂಬಿಕೊಂಡು ಬರತಕ್ಕಂತಹ ಆ ಒಂದು ನಾಗದೇವರ ದೋಷ ಎಲ್ಲ ನಿವೃತ್ತಿ ಆಗಬೇಕು ಅಂತಾದರೆ ಕುಟುಂಬದವರೆಲ್ಲ ಸೇರಿ ಆ ಸೀಮೆಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ನಾಗದೇವರಿಗೆ ತಂಬಿಲ ಸೇವಾದಿಗಳನ್ನು ಕೊಟ್ಟು ಸಂತೋಷಗೊಳಿಸಿದರೆ ನಾಗಾನುಗ್ರಹ ಪ್ರಾಪ್ತವಾಗ್ತದೆ. ಅದೇ ರೀತಿಯಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮೂಲ ನಾಗನ ಎಲ್ಲಿ ಸ್ಥಳ ಎಂಬುದಾಗಿ ಕೂಡ ಮುಂದಕ್ಕೆ ಗೊತ್ತಾಗ್ತದೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ನಾಗನಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕ, ಗೊಂಡಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ನಾಗ ಸಂತುಷ್ಟ ಆಗಬೇಕು ಅಂತಾದರೆ ಆ ನಾಗನಿಗೆ ಸಂಬಂಧಪಟ್ಟಂಥ ವಿಶೇಷ ಸೇವೆಗಳು, ಆಶ್ಲೇಷ ಬಲಿಮುತ್ತಮಂ, ಉತ್ತಮವಾಗಿರ್ತಕ್ಕಂಥ ಆಶೇಷ ಬಲಿ ಸೇವೆಯನ್ನು ಕೊಟ್ಟರೆ ಅರ್ಥ ಸಮೃದ್ಧಿ, ಸಂಪತ್ತು ಅಭಿವೃದ್ಧಿ ಆಗ್ತದೆ. ಸಂತತಿಷ್ಠ, ಮಕ್ಕಳಾಗದವರಿಗೆ ಮಕ್ಕಳು ಕೂಡ ಇದರಿಂದ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ನಾಗದೇವರಿಗೆ ಆ ಆಶ್ಲೇಷ ಬಲಿ ಸೇವೆ, ಸರ್ಪ ಸಂಸ್ಕಾರ, ಅದೇ ರೀತಿಯಾಗಿ ನಾಗ ದರ್ಶನ ಸೇವೆ ಇದನ್ನೆಲ್ಲ ಕೊಟ್ಟಲ್ಲಿ ನಾಗದೇವರು ಸಂತುಷ್ಟರಾಗಿ ಎಲ್ಲ ನಾಗದೋಷವನ್ನು ಪರಿಹಾರ ಮಾಡಿ ಕಲಿಯುಗದಲ್ಲಿ ಮನುಷ್ಯನಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡ್ತಾರೆ ಎಂಬುದಾಗಿ ಶಾಸ್ತ್ರವಚನ. ಈ ರೀತಿಯಾಗಿ ಸಂಧ್ಯಾ ಕಾಲದಲ್ಲಿ ನಮ್ಮ ನಾಗನ ಸನ್ನಿಧಾನದಲ್ಲಿ ಆಶ್ಲೇಷ ಬಲಿ ಕೂಡ ಆಗ್ತಾ ಇದೆ. ಅದರಿಂದ ಕೂಡ ಮೂಲ ನಾಗ ಸುಪ್ರೀತನಾಗಿ ಎಲ್ಲರಿಗೂ ನಾಗನ ಅನುಗ್ರಹ ಆಗುವಾಗಿ ಸಂಪೂರ್ಣ ಅನುಗ್ರಹಿಸಿ, ಅದೇ ರೀತಿಯಾಗಿ ಇನ್ನು ಮುಂದೆ ಬರತಕ್ಕಂಥ ಎಲ್ಲ ಹಬ್ಬಗಳು ಉತ್ತರೋತ್ತರ ಯಶಸ್ಸಾಗಬೇಕು. ಆ ನಮ್ಮ ಕ್ಷೇತ್ರ ಮುಂದೆ ಮಾಡಿಕೊಂಡು ಬರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಪ್ರತಿಯೊಂದು ಕಾರ್ಯಕ್ಕೆ ನಾಗನ ಅನುಗ್ರಹ, ದೇವರ ಅನುಗ್ರಹ, ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ದಿಕ್ಕಿ ಯಾರೆಲ್ಲ ಇವತ್ತು ಆ ನಾಗನಿಗೆ ತಂಬಿಲ ಸೇವೆಯನ್ನು ಕೊಟ್ಟಿದ್ದಾರೆ, ಹಾಲಾಭಿಷೇಕ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಗೊಂಡಾಭಿಷೇಕ ಎಲ್ಲವನ್ನು ಕೊಟ್ಟಿದ್ದಾರೆ, ಇವರೆಲ್ಲರಿಗೂ ಕೂಡ ನಾಗದೋಷ ಪರಿಹಾರ ದ್ವಾರ ಮಕ್ಕಳಿಗೆ ವಿದ್ಯಾ ಬುದ್ಧಿ ದೀರ್ಘಾಯುಷ್ಯ ಮಾಡಿಕೊಂಡು ಬರತಕ್ಕಂಥ ಉದ್ಯೋಗ ವ್ಯವಹಾರ ವ್ಯಾಪಾರ ಎಲ್ಲ ಕಾರ್ಯಕ್ಕೆ ಅಭಿವೃದ್ಧಿ ಕೊಟ್ಟು ಈ ಪುತ್ತೂರಿಗೆ ಸಂಬಂಧಪಟ್ಟಂಥ ಯಾರೆಲ್ಲ ಈ ಸೇವೆಗೆ ಬಂದು ಆ ಸೇವೆ ಕೊಟ್ಟಿದ್ದೀರಿ ಅವರವರ ಇಷ್ಟಾರ್ಥವನ್ನು ಅನುಗ್ರಹ ಮಾಡಿ ಪ್ರತಿಯೊಂದು ಸೇವೆಯ ಫಲಪ್ರಾಪ್ತಿ ದ್ವಾರ ದೇಹಕ್ಕೆ ಆರೋಗ್ಯ, ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ಧ ಮೃತ್ಯು ಆದಿ ಸಪ್ತವಿಧ ಮೃತ್ಯುಕಂಟಕವನ್ನು ಪರಿಹಾರ ಮಾಡಿ ಅಗ್ನಿ ಭಯ, ವಿಷ ಭಯ, ರಾಜ ಭಯ, ಚೋರ ಭಯ
ಜಲಭಯಾದಿ ಸಮಸ್ತ ಭಯಪೀಡೆಯನ್ನು ನಿವೃತ್ತಿ ಮಾಡಿ ಆಧ್ಯಾತ್ಮಿಕಾದಿ ಭೌತಿಕಾದಿ ದೈವಿಕಾದಿ ತಾಪತ್ರೆಯನ್ನು ಕೂಡ ಪರಿಹಾರ ಮಾಡಿ ಆರೋಗ್ಯ ಕೊಟ್ಟು ಸಕಲ ಕಾರ್ಯಕ್ಕೆ ನಿರಂತರ ಅಭಿವೃದ್ಧಿ ಯಶಸ್ಸನ್ನು ಕೊಟ್ಟು ಕಾಪಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಸ್ವಾಮಿ ಸದಾನಂ ಕುಂಕುಮ ರಕ್ತವರ್ಣಂ ಮಹಾಮತಿ ದಿವ್ಯವೈರವಾಹನಂ
my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ